ಸಹನೆ ಇದೆ, ತಾಳ್ಮೆ ಇದೆ. ಆ ತಾಳ್ಮೆಗೂ ಒಂದು ಲಿಮಿಟ್ ಇದೆ. ಆ ತಾಳ್ಮೆ ತಪ್ಪಿದ್ರೆ ಮತ್ತೆ ಇದಕ್ಕೆ ಪಂಚಾಯತ್ ಕಮಿಟಿ ಉತ್ತರ ಕೊಡಬೇಕಾಗತ್ತೆ ಅಂತ ಒಂದು ಉದ್ಯಾವರ ಹಿಂದೂ ರುದ್ರಭೂಮಿ ವಿವಾದ, ಸಮಾಧಿ ಧ್ವಂಸ ಆರೋಪ, ಅಭಿವೃದ್ಧಿ ಹಾಗೂ സംരക്ഷಣೆಗೆ ಆಗ್ರಹ. യൂണിറ്റി ഹോസ്പിറ്റൽ 4 പതിറ്റാണ്ട് കാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ಉದ್ಯಾವರ ಹಿಂದೂ ರುದ್ರಭೂಮಿಯಲ್ಲಿ ಹಲವು ವರ್ಷಗಳಿಂದ ಎದುರಾಗುತ್ತಿರುವ ಸಮಸ್ಯೆಗಳು ಹಾಗೂ ಇತ್ತೀಚಿನ ಬೆಳವಣಿಗೆಗಳ ಕುರಿತು ಬಿಜೆಪಿ ಜಿಲ್ಲಾ ಅಧ್ಯಕ್ಷೆ ಅಶ್ವಿನಿ ಎಂಎಲ್ ಅವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು. ಸುಮಾರು 2.7 ಎಕರೆ ವಿಸ್ತೀರ್ಣ ಹೊಂದಿರುವ ಉದ್ಯಾವರ ಹಿಂದೂ ರುದ್ರಭೂಮಿಯಲ್ಲಿ ಅನೇಕ ವರ್ಷಗಳಿಂದ ಹಿಂದೂ ಸಮುದಾಯದ ಅಂತ್ಯಕ್ರಿಯೆಗಳು ನಡೆಯುತ್ತಿವೆ. ರುದ್ರಭೂಮಿಯ ಸುತ್ತಮುತ್ತ ಕಾನೂನು ಪ್ರಕಾರ ನಿರ್ದಿಷ್ಟ ಅಂತರದೊಳಗೆ ವಸತಿ ನಿರ್ಮಾಣಕ್ಕೆ ಅವಕಾಶ ಇರಬಾರದು. ಆದರೆ ರುದ್ರಭೂಮಿಯ ಸುತ್ತಲೂ ಮನೆಗಳು ನಿರ್ಮಾಣವಾಗಿರುವ ಬಗ್ಗೆ ಸಭೆಯಲ್ಲಿ ಪ್ರಶ್ನೆ ಎತ್ತಲಾಗಿದೆ. ಇದೇ ವೇಳೆ ವರ್ಷಗಳ ಹಿಂದೆ ನಿರ್ಮಿಸಲಾಗಿದ್ದ ಹಿರಿಯರ ಸಮಾಧಿಗಳನ್ನು ಬುಲ್ಡೋಸರ್ ಬಳಸಿ ಧ್ವಂಸಗೊಳಿಸಲಾಗಿದೆ ಹಾಗೂ ಆ ಪ್ರದೇಶದಲ್ಲಿ ತ್ಯಾಜ್ಯ ಎಸೆಯಲಾಗಿದೆ ಎಂಬ ಆರೋಪವನ್ನು ಸಾರ್ವಜನಿಕ ಹಿಂದೂ ರುದ್ರಭೂಮಿ ಸಂರಕ್ಷಣಾ ಸಮಿತಿ ಮುಂದಿಟ್ಟಿತು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾ ಅಧ್ಯಕ್ಷೆ ಅಶ್ವಿನಿ ಎಂಎಲ್, ಅನೇಕ ವರ್ಷಗಳಿಂದ ಇಲ್ಲಿ ಹಿಂದೂ ಬಾಂಧವರು ಅಂತ್ಯಕ್ರಿಯೆಗಳನ್ನು ನಡೆಸುತ್ತಿದ್ದಾರೆ. ರುದ್ರಭೂಮಿಯ ಸಮೀಪ ಮನೆಗಳಿಗೆ ಅನುಮತಿ ನೀಡಿರುವುದು ಹೇಗೆ ಎಂಬುದನ್ನು ಅಧಿಕಾರಿಗಳು ಸ್ಪಷ್ಟಪಡಿಸಬೇಕು. ಧ್ವಂಸಗೊಂಡಿರುವ ಸಮಾಧಿಗಳನ್ನು ಮರುಸ್ಥಾಪಿಸಿ ರುದ್ರಭೂಮಿಗೆ ಅಗತ್ಯ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಇಷ್ಟು ಬೆಳಿಗ್ಗೆ ಆಗಿದ್ರೂ ಕೂಡ ಇಷ್ಟು ಜನ ಸೇರಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿಯ ಸಮಸ್ಯೆ ಏನು ಅಂತ ಹೇಳಿ ನಿಮಗೆ ಊಹೆ ಮಾಡ್ಬೋದು. ಕಳೆದ ಎಷ್ಟೋ ವರ್ಷಗಳಿಂದ ಈ ರುದ್ರಭೂಮಿಯ ಪ್ರಶ್ನೆಗಳು ಹಾಗೇ ಉಳಿದಿರುವಂಥದ್ದು. ಇದಕ್ಕೆ ಒಂದು ಕ್ಲೋಸಿಂಗ್ ಅಂತ ಹೇಳುವಂಥದ್ದು ಯಾರಲ್ಲೂ ಕೂಡ ಕೊಡಲಿಕ್ಕೆ ಸಾಧ್ಯ ಆಗದಂಥ ವಿಷಯ ಅಂತ ಹೇಳಿ ಮಾಡಿಬಿಟ್ಟಿದ್ದಾರೆ. ಇದು ಹಿಂದೂ ರುದ್ರಭೂಮಿ, ಹಿಂದೂಗೆ ಸಂಬಂಧಪಟ್ಟಂಥದ್ದು. ಅದೇ ರೀತಿ ಈ ಒಂದು ರುದ್ರಭೂಮಿಯಲ್ಲಿ 2.70 ಎಕರೆ ಸ್ಥಳ ನಮಗೆ ಇಲ್ಲಿರುವಂಥದ್ದು. ಈಗಾಗಲೇ ಆ್ಯಕ್ಚುಲಿ ನಮಗೆ ಬೈಲದಲ್ಲಿ ನೋಡಿದರೆ ಒಂದು 50 ಮೀಟರಷ್ಟು ದೂರದಲ್ಲಿ ಈ ರುದ್ರಭೂಮಿಯ ಹತ್ತಿರದಲ್ಲಿ ಮನೆಗಳಿರಬಾರ್ದು ಅಂತ ಹೇಳುವಂಥದ್ದು ಇರುವಂಥದ್ದು. ಆದರೂ ಕೂಡ ಈ ಒಂದು ರುದ್ರಭೂಮಿಯ ಸುತ್ತಮುತ್ತಲು ಮನೆ ಕಾಣ್ತಾ ಇರ್ಬೋದು. ಈ ಮನೆಗೆ ಯಾರು ನಂಬರ್ ಕೊಟ್ಟಿರುವಂಥದ್ದು, ಪರ್ಮಿಷನ್ ಕೊಟ್ಟಿರುವಂಥದ್ದು ಕೂಡ ಒಂದು ನಿಗೂಢವಾಗಿರುವಂಥದ್ದು. ಯಾಕಂತ ಹೇಳಿದರೆ ಎಲ್ಲೂ ಕೂಡ ನಾವು ನೋಡಿದರೆ ರುದ್ರಭೂಮಿಯ ಹತ್ತಿರದಲ್ಲಿ ಮನೆಗಳಿರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ. ಓಕೆ, ಅದು ಇರಲಿ ಅಂತ ಹೇಳಿ ಲಾಸ್ಟಿಗೆ ನಾವು ಅದನ್ನು ಕೂಡ ನಾವು ಎಲ್ಲವನ್ನು ಅಕ್ಸೆಪ್ಟ್ ಮಾಡಿಕೊಂಡು ಕೊನೆಗೆ ಈ ರುದ್ರಭೂಮಿಯಲ್ಲೇ ಮೈದಾನವನ್ನು ಮಾಡಿಕೊಂಡು ಮಕ್ಕಳು ಆಟಾಡ್ತಾ ಇದ್ರು. ಸೊ ಮಕ್ಕಳಲ್ಲಿ ಆಟಾಡ್ತಾ ಇದ್ದಾರೆ ಅಂತ ಹೇಳುವ ನಿಟ್ಟಿನಲ್ಲಿ ಅದನ್ನು ಕೂಡ ಬಿಟ್ಟುಕೊಡೋ ಸಂದರ್ಭದಲ್ಲಿ ಇಲ್ಲಿ ಹೊತ್ತಿಸಬಾರ್ದು, ಇಲ್ಲಿ ಮಕ್ಕಳು ಆಟಾಡುವಂಥ ಮೈದಾನ ಅಂತ ಹೇಳುವಂಥ ಪ್ರಶ್ನೆಗಳನ್ನು ಕೂಡ ತಂದಾಗ ಇಲ್ಲಿ ಇದು ರುದ್ರಭೂಮಿ, ಇದು ಮೈದಾನ ಅಲ್ಲ ಅಂತ ಹೇಳುವಂತಹ ಒಂದು ಕ್ಲಾರಿಟಿಯನ್ನು ಕೊಟ್ಟಿರೋ ಕಾರಣ ಕೊನೆಗೆ ಇಲ್ಲಿ 2 ತಂಡಗಳಾಗಿ ಒಂದು ತಂಡ ಬಂದು ನಾವಿಲ್ಲಿ ಆಟ ಆಡ್ತೇವೆ ಅಂತ ಹೇಳಿ ದೊಡ್ಡವರು ಕೂಡ ಸೇರಿಕೊಂಡು ಇಲ್ಲಿ ಇಶ್ಯೂನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಆವತ್ತಿನ ಸಂದರ್ಭದಲ್ಲಿದ್ದಂಥ DC ಹತ್ರನೂ ಮತ್ತು SP ಹತ್ರನ ಮಾತಾಡಿ ಇಲ್ಲಿ ಒಂದು ವ್ಯವಸ್ಥೆ ಮಾಡಬೇಕು. ಯಾಕಂದರೆ ಸಾರ್ವಜನಿಕರಿಗೆ ಇಲ್ಲಿ ಉಪದ್ರ ಆಗ್ತಾ ಇರುವಂಥದ್ದು. ನಮಗೆ ಹಿಂದೂ ರುದ್ರಭೂಮಿ ಅಂತ ಹೇಳುವಂಥ ಈ ಒಂದು ಮಂಜೇಶ್ವರದಲ್ಲಿ ಮಾಡದಲ್ಲಿ ಮಾತ್ರ ಇರುವಂಥದ್ದು. ನಾವೆಲ್ಲವೂ ಕೂಡ ಇಲ್ಲೇ ತೊಗೊಂಡು ಬಂದು ದಹನ ಮಾಡುವಂಥದ್ದು ಮತ್ತು ಇಲ್ಲಿ ಮಣ್ಣಲ್ಲಿ ಹೂತುವಂಥದ್ದು, ಸಾಂಪ್ರದಾಯಿಕವಾಗಿ ಮಾಡುವಂಥ ಎಲ್ಲ ಚಟುವಟಿಕೆಗಳನ್ನು ಇಲ್ಲೇ ಮಾಡುವಂಥದ್ದು. ಸೊ ಅದನ್ನು ಇಲ್ಲಿ ಮಾಡಬಾರ್ದು ಅಂತ ಹೇಳುವ ಹಕ್ಕು ಯಾರಿಗೂ ಕೂಡ ಇಲ್ಲ. ಇದು ಪಂಚಾಯತ್ ಅಸೆಟ್ನಲ್ಲಿ ಇರುವ ಕಾರಣ ಇವತ್ತಿಷ್ಟು ನಮಗೆ ತೊಂದರೆ ಆಗ್ತಾ ಇರುವಂಥದ್ದು. ಎಲ್ಲಿಯಾದರೂ ಈ ಕಮಿಟಿಯ ಅಸೆಟ್ನಲ್ಲಿ ಇರ್ತಿದ್ರೆ ಇದಕ್ಕೆ ಯಾವಾಗಲೂ ನಾವು ಸುರಕ್ಷಿತವಾದಂತಹ ಕಾಂಪೌಂಡ್ ಬೌಂಡ್ರಿಗಳನ್ನು ಹಾಕಿಕೊಂಡು ಸುರಕ್ಷತೆಯನ್ನು ಮಾಡ್ಕೊಳ್ತಾ ಇದ್ವಿ. ಇದು ಹೈಕೋರ್ಟ್ಗೆ ಹೋಗಿ ಕೂಡ ನಾವು ಇದರ ಬಗ್ಗೆ ನಾವು ಚರ್ಚೆ ಮಾಡುವಾಗ ಇದಕ್ಕೆ ನಮ್ಮ ಕಮಿಟಿಗೆ ಅನುಕೂಲವಾದಂಥ ತೀರ್ಪು ಬಂದಿರುವಂಥದ್ದು. ಆ ತೀರ್ಪು ಬಂದು 2 ವರ್ಷ ಆದರೂ ಕೂಡ ಇದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಪಂಚಾಯತ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳುವಂಥದ್ದು ಬಹಳ ಒಂದು ಬೇಸರದ ಸಂಗತಿ. ಯಾಕಂತ ಹೇಳಿದರೆ ಬೇರೆ ಯಾವುದಾದ್ರೂ ವಿಷಯಗಳಾಗ್ತಿದ್ರೆ ಈಗಾಗಲೇ ಆ ವಿಷಯಗಳನ್ನು ಹೈಕೋರ್ಟಿನ ತೀರ್ಪು ಬಂದ ಕೂಡಲೇ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ರು. ಇದೊಂದು ರುದ್ರಭೂಮಿ ಆದ ಕಾರಣ ಅಥವಾ ಬೇರೆ ಏನೋ ಒಂದು ಮನಸ್ಸಲ್ಲಿ ಇಟ್ಟುಕೊಂಡು ವಿಷಯವನ್ನು ಇಟ್ಟುಕೊಂಡು ಯಾಕೆ ನಾವು ಮಾಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಪಂಚಾಯತ್ ಆಗಿರ್ಬೋದು ಅಥವಾ ಬ್ಲಾಕ್ ಆಗಿರ್ಬೋದು, ಮತ್ತೊಂದು ಮಗದೊಂದು ಆಗಿರ್ಬೋದು, ಅಥವಾ ಇಲ್ಲಿನ MLA ಆಗಿರ್ಬೋದು, ಇಲ್ಲಿ ಗೆದ್ದು ಹೋದಂಥ MLAಗೂ ಕೂಡ ಯಾವುದೇ ರೀತಿಯಂಥ ಡೆವಲಪ್ಮೆಂಟ್ ನಾವು ತರಬೇಕು ಅಂತ ಹೇಳುವಂತಹ ಮನಸ್ಸು ಇಲ್ಲದ ಕಾರಣ ಇವತ್ತು ನಾವು ಈ ಗತಿಗೆ ಬಂದು ನಿಂತಿರುವಂಥದ್ದು. ಕಳೆದ ದಿವಸ ಇದನ್ನು ಶುಚಿತ್ವ ಮಾಡುವಂತಹ ನೆಪದಲ್ಲಿ ಬಂದುಕೊಂಡು ಇಲ್ಲಿ ನಮ್ಮ ಹಿರಿಯರನ್ನ ಹೂತಿರುವಂಥ ಸಂದರ್ಭದಲ್ಲಿ ಅದಕ್ಕೆ ಹೆಸರು ನಾವು ಕೊಡದೆ ಒಂದು ಕಲ್ಲುಗಳನ್ನು ಇಟ್ಟುಕೊಂಡು ಆ ಊಟ ಬರುವಾಗ ಪೂಜೆ ಮಾಡುವಂಥ ಸಾಂಪ್ರದಾಯಿಕ
ಚಟುವಟಿಕೆ ಇರುವಂತಹ ಒಂದು ಸಂದರ್ಭದಲ್ಲಿ ಶುಚಿತ್ವ ಮಾಡ್ತೀವಿ ಅಂತ ಹೇಳಿ ಆ ಎಲ್ಲವನ್ನ ದಹನ ಮಾಡಿ ಇಲ್ಲಿ ಎಲ್ಲವನ್ನು ನಾಶ ಮಾಡಿ ಹಾಕಿದ್ದಾರೆ. ಸೊ ಇವಾಗ ಆ ಕುಟುಂಬದವರಿಗೆ ಏನು ಜವಾಬ್ದಾರಿ ಅಥವಾ ಏನು ಉತ್ತರವನ್ನು ನೀವು ಕೊಡ್ಲಿಕ್ಕಿದ್ದೀರಿ? ಇಲ್ಲಿ ಎಲ್ಲಿ ಹೂತಂತ ಸ್ಥಳದಲ್ಲಿ ಎಲ್ಲೆಲ್ಲಿ ಕಲ್ಲುಗಳಿತ್ತು ಅದನ್ನು ವಾಪಸ್ ತಿರುಗಿ ಅದೇ ರೀತಿ ಮಾಡಿಕೊಡ್ಬೇಕು ಅಂತೇಳಿ ನಾವು ಪಂಚಾಯತ್ ಕಮಿಟಿಯಲ್ಲಿ ನಾವು ಅದನ್ನು ಅವಶ್ಯವಾಗಿ ಇಟ್ಟುಕೊಂಡು ಮತ್ತೆ ಆದಷ್ಟು ಬೇಗ ಇಲ್ಲಿ ಮಾಡಬೇಕಾದಂಥ ಕೆಲಸಗಳು, ಯಾಕಂತ ಹೇಳಿದರೆ ಇಲ್ಲಿ ನಮಗೆ ಒಂದು ಸುರಕ್ಷಿತವಾದ ಬೌಂಡ್ರಿಗಳಿಲ್ಲ ಇದ್ದರೆ ಇದೇ ಸಮಸ್ಯೆಗಳಾಗ್ತಾ ಇರ್ತದೆ. ಆದಷ್ಟು ಬೇಗ ಪಂಚಾಯತ್ ಕಮಿಟಿ ಇದನ್ನು ಬೌಂಡ್ರಿ ಮಾಡಿಕೊಡಬೇಕು. ಇಲ್ಲದ ಸಂದರ್ಭದಲ್ಲಿ ಅವರೊಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಅದನ್ನು ಪಂಚಾಯತ್ ಆಗಲಿಲ್ಲ ಅಂತ ಹೇಳಿದ್ರೆ ಪಂಚಾಯತ್ ಅಸೆಟ್ಟಿನಿಂದ ಕಮಿಟಿ ಅಸೆಟ್ಟಿಗೆ ಬಿಟ್ಟು ಕೊಡಬೇಕು. ನಿಮ್ಮ ಕೈಲಿ ಆಗದಿದ್ದರೆ ನಾವು ಮಾಡಿ ತೋರಿಸ್ತೇವೆ ಅಂತ ಹೇಳುವಂತಹ ಒಂದು ಚಾಲೆಂಜನ್ನು ಕೂಡ ನಾವು ನಿಮ್ಮ ಮುಂದೆ ಹಾಕ್ತಾ ಇದ್ದೇವೆ. ಯಾಕಂತೇಳಿ ನಮಗೆ ನಮ್ಮ ರುದ್ರಭೂಮಿಯನ್ನು ಸೇವ್ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೋಸ್ಕರ ನಾವು ಇನ್ನೂ ಇದರ ಇವತ್ತೊಂದು ಸಾಧಾರಣವಾದಂಥ ಮತ್ತು ಶಾಂತಿಯುತವಾಗಿಯೇ ನಾವು ಎಲ್ಲವನ್ನೂ ಕೂಡ ನಡ್ಕೊಂಡು ಬಂದಿದ್ದೇವೆ. ಸಾರ್ವಜನಿಕ ಹಿಂದೂ ರುದ್ರಭೂಮಿ ಸಂರಕ್ಷಣಾ ಸಮಿತಿಯ ಸಂಜೀವ ಶೆಟ್ಟಿ ಮಾಡ ಮಾತನಾಡಿ, ನಮ್ಮ ಪೂರ್ವಜರ ಸಮಾಧಿಗಳನ್ನು ಧ್ವಂಸಗೊಳಿಸಲಾಗಿದೆ. ಈ ವಿಚಾರಕ್ಕೆ ಪಂಚಾಯತ್ ಅಧಿಕಾರಿಗಳು ಸೂಕ್ತ ಉತ್ತರ ನೀಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಪಂಚಾಯತ್ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. രുദ്രഭൂമിനെ ശാശ്വതമായിട്ട് വയ്ക്കാൻ വേണ്ടിയിട്ട് ഈടെ കൂടുന്ന ഈ നാട്ടുകാരായ 14 ഗ്രാമക്കാരും ഒന്നിച്ചു കൂടിക്കൊണ്ട് നമ്മൾ ഇതിനെ പ്രതിഭടിക്കൂ. ഇത് സൂചന മാത്രം. ഇനി മുമ്പോട്ട് ഇവർ ഇങ്ങനെ ചെയ്താൽ പഞ്ചായത്തിൻ്റെ മുമ്പിൽ പോയി ഞങ്ങൾ പഞ്ചായത്ത് ഓഫീസിനെ തുറക്കാൻ വിടാതെ പോലെ നമ്മൾ ആ സന്നിവേശങ്ങൾ ഉണ്ടാക്കൂ. എത്ര വേഗം ഞങ്ങൾ ഈ ശ്മശാനത്തിന് അഭിവൃദ്ധിപ്പെടുത്തണം. കഴിയുന്നില്ലെങ്കിൽ ഞങ്ങൾക്ക് വിട്ടുകൊടുക്കണം. അതല്ലെങ്കിൽ ഈ സ്ഥലത്തിന് കമ്പൗണ്ട് ഇട്ടുകൊണ്ട് ഈ സ്ഥലത്തിനെ രക്ഷിച്ചു കൊടുക്കണം. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ರಾಜ ಬೆಲ್ಚಪ್ಪಾಡ, ಉಮೇಶ್ ಪೂಮಣ್ಣು, ಶಶಿಕಲಾ ಪ್ರಕಾಶ್, ಜಯಶ್ರೀ, ಭವಿಷ್ ಕನ್ವತೀರ್ಥ, ಮಹಿಳೆಯರು ಊರವರು ಹಾಗೂ ಸಾರ್ವಜನಿಕ ಹಿಂದೂ ರುದ್ರಭೂಮಿ ಸಂರಕ್ಷಣಾ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು. ರುದ್ರಭೂಮಿ ಮುಸ್ಲಿಮರ ಕಬರಸ್ಥಾನ ಅಂಚೆನಿ ಕ್ರಿಶ್ಚಿಯನ್ ಐನು ಪುಣ್ಯಕ್ಷೇತ್ರ ಅಂದೇ ಪನ್ಪೇದಕ್ಕೆ ಐಕು ಓಲ ವಿರುದ್ಧ ಮನ್ಪೂಜೆ ಇತ್ತೆ ಎನ್ನ ಅನುಭವಡು ಸಾಧಾರಣ ಒಂಜಿ 5 ವರ್ಷ ಮುಟ್ಟ ಇಂಚಿನ ಒಂಜಿ ಪರಿಸ್ಥಿತಿ ಮೂಲ ಬೈದಿಚ್ಚು ಅಪ್ಪಾಗ ಇತ್ತದ ಅಕ್ಕಲು ಇಂಚ ಮನ್ಪುನಾಗ ಅಕ್ಕಲಿಂದೇನು ಅನುಭವ ಅಂತ ನೋಡು. ನಮ್ಮ ಊರದ ದೈವದೇವನ ಅನುಗ್ರಹ ನಮ್ಮ ಕಿನಿಲಾ ಬೋರ್ಡು ಕಿನಿಲಾ ಉದ್ದಾರ ಸತ್ಯಗಳು ನೆನಪುನಾಗ ಸೇಕರೆಲ್ಲ ಏನು ಪ್ರಾರ್ಥನೆ ಮನ್ಪುಣಿ ಏ ಪಂಡ ನಮ್ಮ ಎಡ್ಡೆಡು ಬೋರ್ಡು ಈ ರುದ್ರಭೂಮಿ ಈ ಸತ್ಯೊಲೆಗೆ ಇಂಚಿನ ಒಂಜಿ ಪ್ರೀತಿ ಇತ್ತನ ಈ ಭೂಮಿ ಒಡ್ತದ ಕೋರಿ ರವೆ ಪ್ರಕಾರವಾದ ಆ ಸೇಕರೆಗಳ ನಟ್ಟುನಿ ಅಕ್ಲೆ ಎಡ್ಡೆ ಬುದ್ಧಿ ಕೊರಲೆ ಅಕ್ಲೇನು ಪೂರ್ ನಡಪಲೆ ಎಂಕ್ಲೆ ಒಂಜಿ ತೊಂದರೆ ಬಂದೆಕ್ಕಲ ಈ ಜಾಗ ಒಂಜಿ ಸ್ಮಶಾನ ಒಂಜಿ ಪೊರ್ಲು ಉಪ್ಪುಲೆಕ್ಕ ಮನ್ಪುಲೆ ಪಂಡದು ಯಾನಿಕ್ಲೆ ಮಾತೆಲೆ ಪನ್ಪುನಿ